అంత వరకు ఉంటాయి. ಮೂಲೆ ಮೂಲೆ ಮಾಡಿದ್ದರಿಂದ ದರೋಡೆ ಪ್ರಕರಣ ಅದು. ರಾತ್ರೋರಾತ್ರಿ ಬಂದು ಮನೆಯನ್ನು ಕಡವಿದ್ದಾರೆ. ಅದರಲ್ಲಿ ಚಿನ್ನಾಭರಣ ಇತ್ತು, ನಗದು ಇತ್ತು, ಇದನ್ನೆಲ್ಲ ಕೊಂಡೋಗಿದ್ದಾರೆ ಅನ್ನುವಂಥ ಆರೋಪ. ನೋಡಿ, ಮನೆ ದರೋಡೆ ಮಾಡಿದರೆ ಚಿನ್ನಾಭರಣ ಇದ್ದರೆ ಪೊಲೀಸರು ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಇದು ದೇವಸ್ಥಾನದ ಜಾಗ. ಈ ದೇವಸ್ಥಾನದ ಜಾಗದಲ್ಲಿ ದೇವಸ್ಥಾನದ ಕಟ್ಟಡ ಇದ್ದಂಥದ್ದು ದೇವಸ್ಥಾನದ ಅಭಿವೃದ್ಧಿಗೆ ತೆಗಿಬೇಕು ಅನ್ನೋ ನಮ್ಮ ಆಲೋಚನೆಗಳಿತ್ತು. ನಾವು ಅವರನ್ನು ನಿನ್ನೆ ಸಾಯಂಕಾಲ ಬರಲಿಕ್ಕೆ ಹೇಳಿ ಸಾಯಂಕಾಲ ಅವರನ್ನು ಮಾತುಕತೆಗೆ ಮೊನ್ನೆಯಿಂದ ಕರೀತಾ ಇದ್ದೇವೆ. ನಿನ್ನೇನು ಕರೆದಿದ್ದೀವಿ. ನಿನ್ನೆ ಅವರು ಬಂದಿಲ್ಲ. ಅವರ ಅಡ್ವೊಕೇಟ್ ಒಬ್ಬರು ಬಂದಿದ್ದರು. ಅವರು ದೊಡ್ಡ ಮೊತ್ತದ ಹಣವನ್ನು ಕೇಳಿದರು. ಮತ್ತು 30 ದಿವಸಗಳ ಕಾಲಾವಕಾಶವನ್ನು ನಮಗೆ ಕೊಡಬೇಕು, ನೋಡ್ತೇವೆ ಆದರೆ ನೋಡ್ತೇವೆ ಅಂತ ಹೇಳಿದ್ರು. ಈ ಮಹಾಲಿಂಗೇಶ್ವರ ದೇವರಿಗೆ ತುಂಬ ಜನರು ಭಕ್ತರಿದ್ದಾರೆ ಸ್ವಾಮಿ. ಇದು ಅಶೋಕ ರೈತು, ನಿಮ್ಮದು ನಮ್ಮದು ಅಂತ ಅಲ್ಲ, ಬೇಕಾದಷ್ಟು ಭಕ್ತರಿದ್ದಾರೆ. ನಮಗೆ ಮೊನ್ನೆಯಿಂದ ಕರೆ ಬರ್ತಾ ಇದೆ. ನಾವು ಅದನ್ನೆಲ್ಲ ತೆಗಿತೇವೆ. ಬಂದು ನಾವೊಂದು 200 ಜನ ಬರ್ತೇವೆ, ನಾವೊಂದು 500 ಜನ ಬರ್ತೇವೆ. ದೇವಸ್ಥಾನಕ್ಕೆ ಇರುವಂಥ ಜಾಗದಲ್ಲಿ ಕೂತುಕೊಂಡು ಇಷ್ಟುವರೆಗೆ ಬಾಡಿಗೆಯನ್ನು ತಿಂದು ಬಾಡಿಗೆಯಿಂದ ಬೇರೆಯವರಿಗೆ ಕೊಟ್ಟು ಅವರು 3 ಮನೆಯನ್ನು ಮಾಡಿ ಇನ್ನೂ ದೇವಸ್ಥಾನಕ್ಕೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟಲ್ಲಿ ಅವರು ಕೋರ್ಟಿಗೆ ಹೋಗ್ಬೋದಲ್ಲ, ಕೋರ್ಟಲ್ಲಿ ಕುತ್ಕೊಳ್ಬೋದು. ಹಾಗೆ ಕಾನೂನಾತ್ಮಕ ಅವರಿಗೆ ಖಾತೆ ಇದ್ದರೆ, ಬಾಕಿದ್ದು ದಾಖಲೆಗಳಿದ್ದರೆ ಕೋರ್ಟಿಗೆ ಕೊಡ್ಬೋದು. ನಾವೇನು ಡೆಮಾಲಿಷ್ ಮಾಡಲಿಕ್ಕೂ ಹೋಗಲಿಲ್ಲ, ನಾವು ಅದನ್ನು ತೆಗೀಲಿಕ್ಕೂ ಹೋಗಲಿಲ್ಲ. ನಾವು ನಿನ್ನೆನೂ ಕೂಡ ಅವರನ್ನು ಕರೆದಿದ್ದೀವಿ. ರಾಜೇಶ್ ಬನ್ನೂರು ಅವರ ಹೆಸರಲ್ಲಿಲ್ಲ, ಯಾರಿಗೂ ಎಗ್ರಿಮೆಂಟ್ ಇಲ್ಲ ಸ್ವಾಮಿ. ದೇವಸ್ಥಾನದ ವತಿಯಿಂದ ಯಾರಿಗೂ ಯಾವ ಜಾಗಕ್ಕೂ ಎಗ್ರಿಮೆಂಟ್ ಇಲ್ಲ. ಹಿಂದೆ ಇರುವಂಥದ್ದು ಯಾವತ್ತೇ ಲ್ಯಾಪ್ಸ್ ಆಗಿ ಹೋಗಿದೆ. ಎಲ್ಲ ಕೂತವರು ಅನಧಿಕೃತವಾಗಿ ಇಲ್ಲಿ ಕೂತಿರುವಂಥದ್ದು ನಿಮಗೆ ಗೊತ್ತಿರಲಿ. ಇದು ದೇವಸ್ಥಾನದ ಜಾಗ ಅಲ್ವಾ ಅಂತ ನಾನು ಕೇಳ್ತಾ ಇರೋದು. ಹಿಂದುತ್ವ 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 ಅಂತ ಮಾತಾಡ್ತೀವಲ್ಲ ನಾವು, ಬರೀ ಮೈಕಕ್ಕೆ ಸೀಮಿತನ? ಅದರ ಜೊತೆಯಲ್ಲಿ ಕೆಲವು ಪಕ್ಷಗಳು ಬರ್ತಾವಲ್ಲ, ನಿಮಗೆ ಮಾನ ಮರ್ಯಾದೆ ಏನಾದರೂ ಬೇಕಲ್ವಾ? ಈ ದೇವಸ್ಥಾನದ ಜಾಗವನ್ನು ನಾವು ಹಂಚಬೇಕಾ ಅಂತ ಹೇಳಿ ಎಲ್ರಿಗೆ ಹಂಚಿಕೊಡ್ಬೇಕಾ? ಒಬ್ಬರಿಗೆ ರಾಮಣ್ಣನಿಗೆ, ಮೋಹನನಿಗೆ ಇದಕ್ಕೆ ಹಂಚಿಕೊಡ್ಬೇಕಾ? ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡು ಇವತ್ತು ಈಗ ನಾವು ಪ್ರಸಾದ ಕೊಡ್ತೀವಿ. 2 ಮನೆಯವರು ಬಂದು ಸ್ವ ಇಚ್ಛೆಯಿಂದ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಇರುವಂಥದ್ದು ಕೇಸು ಮಾಡಿದವರು ಕೂಡ ಕೋರ್ಟಿಗೆ ಹೋಗಿ, ಏನು ಈ ಮನೆಯವರು ಕೋರ್ಟಿಗೆ ಹೋಗಿದ್ದವರು ಕೂಡ ಇವತ್ತು ಅವರಿಗೆ ಅಲ್ಲಿ ನಾವು ಸಾವಳು ಹಾಕಿ ಪ್ರಸಾದವನ್ನು ಕೊಟ್ಟಿದ್ದೀವಿ. 3 ದಿವಸದಲ್ಲಿ ನಾವು ಕೇಸನ್ನು ವಾಪಸ್ ಕೊಡ್ತೀವಿ. ನಾವು ಬಿಟ್ಟು ಕೊಡ್ತೀವಿ. ಮಹಾಲಿಂಗೇಶ್ವರ ದೇವರ ದೇವರು ಪ್ರಸಾದ ಕೊಡ್ತೀವಿ. ಆ ಮನೆ ಅವ್ರಿಗೆ ಇರುವಂಥದ್ದು ಒಂದು, ಅವರು ಕೂಡ ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿನ ಈ ಎಲ್ಲ ಮನೆಗಳು ನಮಗೆ ಅಭಿವೃದ್ಧಿ ಮಾಡಲಿಕ್ಕಿರುವಂಥ ಜಾಗಗಳು ಎಲ್ಲ ಕ್ಲಿಯರ್ ಆಗಿದೆ. ನಾವು ಕೂಡ ಏನು ಇದಕ್ಕೆ ನಾವು ಡೆಮಾಲಿಷು ಮಾಡಲಿಲ್ಲ, ಮಗುಚು ಆಗಲಿಲ್ಲ. ಯಾರು ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ. ದೇವಸ್ಥಾನ ವತಿಯಿಂದ ತೆಗೆದಲ್ಲ, ದೇವಸ್ಥಾನ ವತಿಯಿಂದ ಯಾರೂ ತೆಗೆದಲ್ಲ. ದೇವಸ್ಥಾನ ವತಿಯಲ್ಲಿ ನಿರ್ಣಯ ಮಾಡಿ ನಾವು ಇದನ್ನು ತೆಗಿದ್ದೀವಿ ಅಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆನಂತರ ಫಾರೆಸ್ಟ್ನವರಿಗೆ ಹೇಳಿದ್ದೀವಿ ಇದನ್ನು ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿರುವವರೆಲ್ಲ ಅನಧಿಕೃತವಾಗಿರುವವರು, ಯಾರ ಹತ್ರ ಒಂದು ಪೀಸು ಪೇಪರು ದಾಖಲೆಗಳಿಲ್ಲ. ದಾಖಲೆ ಹತ್ರ ಕೋರ್ಟಿಗೆ ಹೋಗ್ಬೋದಲ್ಲ, ಇಷ್ಟೊಳಗೆ ಸ್ಟೇ ಸಿಗ್ತಲ್ಲ, ಇನ್ನೂ ಹೋಗ್ಬೋದು ದಾಖಲೆಗಳಿದ್ದರೆ. ನಾನು ಹೇಳ್ತೀನಿ, ಯಾರಾದರೂ ನನ್ನ ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ದರೆ, ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಕ್ಲೈಮ್ ಮಾಡ್ತಾಯಿದ್ರು, ನಮ್ಮದು ಜಾಗ, ಖಾತಾ ಇದೆ, ಇನ್ನೊಂದಿದೆ, ಅದು ಇದೆ, ಕೋರ್ಟಿಗೆ ಹೋಗಿ ತಗೊಳ್ಬೋದಲ್ಲ. ಯಾರ ರೈಟನ್ನು ಯಾರಿಗೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಅದು MLA ಇರಲಿ, ಯಾರಿರಲಿ, ಹೇಗೆ ತಗೊಳ್ಳಿಕ್ಕೆ ಆಗ್ತದೆ ಹೇಳಿ? ಸಾಮಾಜಿಕ ನ್ಯಾಯ ಇದ್ದರೆ ನೀವು ಹೇಳಿ, ಇಡೀ ಪುತ್ತೂರಿನ ಜನತೆ ಹೇಳಿ. ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳಿದರೆ ನಾವು ಇವತ್ತಿನಿಂದ ಈ ಕಾಮಗಾರಿಯನ್ನು ನಿಲ್ಲಿಸ್ತೇವೆ.
ಆದರೆ ನಾವು ಡೆಮೊಲಿಷ್ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಮಗುಚಿ ಹಾಕಲಿಕ್ಕೆ ಹೋಗಲಿಲ್ಲ. ಇವಾಗಲೂ ನನಗೆ ಬೆಳಿಗ್ಗೆಯಿಂದ 25 ಕಾಲ್ ಬಂದಿದೆ, ಇನ್ನೆರಡು ಮನೆಯವರು ಇದ್ದಾರೆ, ನಾವು ಅದನ್ನು ರಾತ್ರಿ ಬಂದು ತೆಗಿತೀವಿ ಅಂತ. ಯಾರು ದುಬೈಯಿಂದ ಬರ್ತದೆ ಕಾಲ್, ಬ್ಯಾರಿನಿಂದ ಬರ್ತದೆ, ಇವತ್ತು ಬೇರೆ ಬೇರೆ ದೇಶಗಳಿಂದ ಕಾಲಲ್ಲಿ ಬರ್ತದೆ. ನಾವು ನಮ್ಮ ಯುವಕರ ತಂಡ ಇದೆ, ನಾವು ಅದನ್ನು ಬಿಡುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಅವರು ಇಬ್ಬರು ಒಪ್ಪಿದ್ದಾರೆ, ಅವರೇ ಬಿಟ್ಟು ಹೋಗ್ತಾರೆ, ಇನ್ನು ಯಾವುದೇ ವಿಚಾರಗಳು ಬೇಡ, ಯಾವುದು ನೀವು ಆ ಥರ ಮಾತಾಡೋದು ಬೇಡ. ನಾವು ಅವ್ರನ್ನು ಅವರಿಗೂ ಕೂಡ, ನಾವು ಈ ಮನೆಯವರಿಗೂ ಕೂಡ, ಈಗ ರಾಜೇಶ್ ಬನ್ನೂರವರ ಮನೆ ಅಲ್ಲ ಇದು, ಅವರ ಯಾರ ಹಿಂದೆ ಅವ್ರು ಕೂತವರು ಇದರಲ್ಲಿದ್ದರೆ ಅವ್ರು ಎಲ್ಲ ಮನೆ ಕಟ್ಟಿಕೊಂಡು ಬೇರೆ ಕಡೆ ಇದರಲ್ಲಿ ಏನು ಇದ್ರೆ ಏನಾದರೂ ಸಾವು ನೋವುಗಳಾಗಬೇಕಲ್ಲ, ಏನಾದರೂ ಆಗಬೇಕಲ್ಲ ಇದರ ಒಳಗಡೆ. 4 ನಾಯಿಗಳಿದ್ದಂಥದ್ದು, ಅವ್ರು ಹೋಗುವಾಗ ಅದು ನಾಯಿಗಳಲ್ಲಿ ಓಡಿದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ರು. ನಮಗೆ ಇವತ್ತು ಬೆಳಿಗ್ಗೆನೇ ಗೊತ್ತಾದ ವಿಚಾರ. ಹಾಗೆ ನಾವು ದೇವಸ್ಥಾನದ ವತಿಯಿಂದ ತೆಗೆದರೆ ನಮ್ಮ ಜಾಗ ದೇವಸ್ಥಾನದ ಜಾಗನೇ ತೆಗಿಬೋದು ಹಗಲಲ್ಲಿ, ಅದಕ್ಕೆ ಯಾರು ದಾಖಲೆಗಳು ಯಾರ್ದು ಇಲ್ಲ. ಸರ್, ಈಗ ದೇವಸ್ಥಾನದ ಜಾಗದಲ್ಲಿರುವಂಥ ಕಟ್ಟಡವನ್ನು ಹೊರಗಿನಿಂದ ಯಾರೋ ಬಂದು ತೆಗೆದು ಅದು ಕೂಡ ಅತಿಕ್ರಮಣ ಅಲ್ವಾ ಅಂತ, ಅವರ ವಿರುದ್ಧ ಏನಾದರೂ ಕ್ರಮ ಕೇಸ್ ಕೊಡ್ತೀರ? ಅಲ್ಲ, ಯಾರು ನಾವು ಕೇಸ್ ಕೊಡೋದು, ಇದು ಭಕ್ತರ ಕೇಸ್ ನೋಡಿ. ಮಾಸ್ ಒಂದು ಇದಾದರೆ ಅದನ್ನು ಏನು ಮಾಡಲಿ, ನಾವು ಯಾಕೆ ಕೊಡಬೇಕು ಅವರ ಮೇಲೆ ಕಂಪ್ಲೇಂಟ್? ದೇವಾಲಯದ ಒಳಗಡೆ ದೇವಾಲಯದ ರಸ್ತೆಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ನಾವು ಕಂಪ್ಲೇಂಟ್ ಯಾಕೆ ಕೊಡಬೇಕು ನಾವು ಅವ್ರ ಮೇಲೆ? ಅವರೇನು ದೇವಸ್ಥಾನಕ್ಕೆ ತೊಂದರೆ ಮಾಡಲಿಲ್ಲ, ಅವರು ದೇವಸ್ಥಾನಕ್ಕೆ ಒಳ್ಳೇದು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬೇಕಾಗಿರೋ ಅಭಿವೃದ್ಧಿಗೆ ನೋಡಿ 2 ಕೋಟಿ ಅನುದಾನ ಬಂದಿದೆ, ಇಲ್ಲಿ ತೆಗಿಲಿಕ್ಕೆ ಆಗ್ತದೆ ನೋಡಿ, ನೀವು ಇಲ್ಲಿ ತೆಗಿಲಿಕ್ಕೆ ಆಗ್ತದೆ, ಇಲ್ಲಿ ತನಕ ಬರ್ತದೆ. ಇದು ಲ್ಯಾಬ್ಸ್ ಆಗಿ ಈಗ ನೀವು ರಸ್ತೆಯಿಂದ ಹೋಗುವಾಗ ನೋಡಲಿ ಒಮ್ಮೆ ಎಷ್ಟು ಚಂದ ಕಾಣ್ತದೆ ಅಂತ, ಈ ದೇವಸ್ಥಾನ ಎಷ್ಟು ಚಂದ ಕಾಣ್ತದೆ ಅಂತ ನೋಡಿ. ಏನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಏನು ಮಾಡಲಿಲ್ಲ. ನಾನು ಅವರ ಹತ್ರ ಎಲ್ಲ ಕೈ ಮುಗಿದು ಕೇಳ್ಕೊಳ್ಳೋದು, ಮಹಾಲಿಂಗೇಶ್ವರನಿಗಾಗಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದವರು ಇಡೀ ವರ್ಷ ಪೂರ್ತಿ. ಮಹಾಲಿಂಗೇಶ್ವರನಿಗಾಗಿ ನೀವು ಇಷ್ಟು ವರ್ಷ ಅಲ್ಲಿ ತಿಂದಿದ್ದೀರಿ, ಇದರಿಂದ ನೀವು ಬಾಡಿಗೆ ಕೊಟ್ಟಿದ್ರಿ, ಅದನ್ನು ತಗೊಂಡಿದ್ರಿ, ಇನ್ನೂ ಅದನ್ನು ಗುಳುಮು ಮಾಡಲಿಕ್ಕೆ ದೇವಸ್ಥಾನದ ಜಾಗವನ್ನು ಯಾರಿಗೂ ಬಿಡುವುದಿಲ್ಲ, ಅದು ಕ್ಲಿಯರ್. ಈ ಘಟನೆಯ ಹಿಂದೆ ಶಾಸಕರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಪೊಲೀಸರು ಜಂಟಿಯಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. ಅದು ಬಿಜೆಪಿಯವರು ನಾನು ಬಿಜೆಪಿಯವರಿಗೆ ನೀವು ಹೇಳಿದ್ದಕ್ಕೆ ನಾನು ಪಕ್ಷವನ್ನು ನಾನು ಹೇಳುವುದಿಲ್ಲ. ನೀವು ಬಿಜೆಪಿಯ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಬಿಜೆಪಿಯವರು ಯಾವ ಹಿಂದುತ್ವ, ಡುಪ್ಲಿಕೇಟ್ ಹಿಂದುತ್ವ ನಿಮ್ಮದು? ಇದು ಹಿಂದುತ್ವನ ನಿಮ್ಮದು? ಬಿಜೆಪಿಯವರು ಇದಕ್ಕೆ ಸೇರಿಕೊಳ್ಳುವಂಥದ್ದು. ಹಾಗಾದರೆ ನಾವೇನು ಬಿಜೆಪಿಯವರು ಹೇಳೋದು ಇದನ್ನೆಲ್ಲ ದೇವಸ್ಥಾನದ ಜಾಗವನ್ನು ಮಾರಿ ಅಂತ ನಮ್ಮ ಹತ್ರ ಹೇಳೋದಾ? ಮಾರಿ ಅಂತೇಳಿ ನಿಮ್ಮ ಕೈಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ಯಾಕೆ ಈ ರೀತಿ ರಾಜಕೀಯ ಮಾಡಿ? ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯವನ್ನು ಬಿಡಿ. ಏನಾದರೂ ತಪ್ಪು ಮಾಡಲಿಕ್ಕೆ ತೆಗಿತಿದ್ರೆ ಅದನ್ನು ಮಾರಲಿಕ್ಕೆ, ಇಲ್ಲ ಅದು ಯಾರಿಗಾದರೂ ಕೊಡಲಿಕ್ಕೆ ತೆಗಿತಿದ್ರೆ ಬನ್ನಿ, ಇದನ್ನು ಉಳಿಸಿ. ನಾವು ಯಾವತ್ತೂ ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂಥದ್ದು. ಯಾರು ತೆಗೆದಿದ್ದಾರೆ ಮಹಾಲಿಂಗೇಶ್ವರನ ಇಚ್ಛೆ ಅಂತ ಕೆಲಸ ಆಗ್ತದೆ. ಡೆವಲಪ್ ಮಾಡಿರೋದು ಯಾರು? ಭಕ್ತರು ಅಂತ ನಮ್ಮ ಗೊತ್ತಿರೋದು. ಕಾರೊಂದು ಓಮ್ನಿ ಕಾರ್ನಲ್ಲಿ ನಂಬರಲ್ಲಿ ಈಶ್ವರ ಭಟ್ರಲ್ಲಿ ಹೆಸರು ಅಲ್ಲ, ಕಾರು ನೋಡಿ. ನಾನು ಬೆಳಿಗ್ಗೆ ಇಲ್ಲಿಂದ ಹೋಗಿದ್ದೆ 7 ಗಂಟೆಗೆ. ನನ್ನ ಕಾರಿನ ಫೋಟೋವನ್ನು ತೆಗೆದು ವಿಡಿಯೋ ಮಾಡ್ತಾ ಇದ್ರು. ನಾನು ಬೆಳಿಗ್ಗೆ ಜಿಮ್ಮಿಗೆ ಹೋಗುವಾಗ ಇಲ್ಲಿ 6:45 7 ಗಂಟೆಗೆ ಇಲ್ಲಿ ಬಂದಿದ್ದೆ. ಮತ್ತು ನನ್ನ ಕಾರಿಗೆ ಹಿಡೀಲಿಕ್ಕೆ ಶುರು ಮಾಡಿದರು. ಏನು ಮಾಡೋದು? ಯಾರೋ ಈಶ್ವರ ನಿಮ್ಮದು ಹಿಡಿಬೋದು. ನಾಳೆ ರಾತ್ರಿ ಈಶ್ವರ ಭಟ್ರಿಗೆ ಹೋಗ್ಲಿಕ್ಕಿಲ್ವ ಹಾಗಾದ್ರೆ ರಾತ್ರಿ? ಯಾಕೆಂದರೆ ರಾಜೇಶ್ ಬನ್ನೂರ್ ಅವರೇ ಫೋಟೋ ತೆಗೆದು ನಂಬರನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಷ್ಟು ವರ್ಷದಿಂದ ಅತಿಕ್ರಮಣ ಮಾಡಿ ಇಲ್ಲಿ ರೆಂಟ್ ತಿಂದು, ಬಾಡಿಗೆ ತಿಂದು 30-40 ವರ್ಷದಲ್ಲಿ ಎಲ್ಲ ತಿಂದಿದ್ದಾರೆ. ಇನ್ನು ಬಿಟ್ಟು ಕೊಡಬೇಕು, ಮರ್ಯಾದೆಯಲ್ಲಿ ಬಿಟ್ಟು ಕೊಡಬೇಕು. ನಮ್ಮ ಮುಖದಲ್ಲಿ ಚರ್ಮ ಇದ್ದರೆ ಇದನ್ನೆಲ್ಲ ದೇವರಿಗೆ ಒಪ್ಪಿಗೆ ಮಾಡಬೇಕು. ನಾವು ಬರೀ ಡುಪ್ಲಿಕೇಟ್ ಹಿಂದುತ್ವ ಮಾತಾಡುವಂಥದ್ದಲ್ಲ. ಸಮಾಜಕ್ಕೆ ಅರ್ಪಣೆ ಮಾಡಲಿ, ದೇವರಿಗೆ ಅರ್ಪಣೆ ಮಾಡಲಿ. ಅದು ಬಿಟ್ಟು ಅವರು ಹೋಗ್ತಾಯಿದ್ರು ಕಾರಲ್ಲಿ, ಇವರು ಹೋಗ್ತಾಯಿದ್ರು. ಇಡೀ ಪುತ್ತೂರಿನ ಜನತೆ ಇದು ನೀವು ಮಾಡೋದು ತಪ್ಪು ಅಂತ ನಮ್ಮ ಹತ್ರ ಹೇಳಿದರೆ ನಾವು ಖಂಡಿತ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇವೆ. ಅವರಿಗೆ ಮನೆ ಕಟ್ಟಿಕೊಡಿ, ನೀವು ಈ ಪುತ್ತೂರಿನವರೆಲ್ಲ ಹೇಳಿ ಇಲ್ಲ ಆ ಜಾಗದಲ್ಲೇ ಮನೆ ಕಟ್ಟಿಕೊಡಿ, ದೇವಸ್ಥಾನವತ್ತಿನ ಕಟ್ಟಿಕೊಡುವಾಗ ಹಾಗೆ ಮಾಡಬೇಕಾ? ಮನೆ ತೆಗೆದ ವಿಧಾನವನ್ನು ನೀವು ಬೆಂಬಲಿಸ್ತೀರಾ? ಮನೆ ತೆಗೆದ ವಿಧಾನವನ್ನು ನಾವು ಮಲಗಿದ್ದೆ ಸರ್ 3 ಗಂಟೆಗೆ. ನೀವು ಅದನ್ನು ಬೆಂಬಲಿಸ್ತೀರಾ ಅಲ್ಲ ವಿರೋಧಿಸ್ತೀರಾ ಅಂತ ಕೇಳಿದ್ರು. ಮನೆ ತೆಗೆದದ್ದು ಭಕ್ತರ ನೋಡಿ, ಅದನ್ನು ಬೆಂಬಲಿಸಲಿಕ್ಕೂ ಆಗೋದಿಲ್ಲ, ವಿರೋಧಿಸಲಿಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಭಕ್ತರ ವಿಚಾರಗಳು ಈಗ ನನಗೆ 15 ಕಾಲ್ ಬಂದಿದೆ. ನಾವು ಇನ್ನೂ 2 ಬಾಕಿ ಇದಲ್ಲ, ನಾವು ತೆಗಿತೀವಿ. ನಾಳೆ ಹಾಗೆ ಮಾಡಬಾರ್ದು. ಅವರು ಒಪ್ಪಿಕೊಂಡಿದ್ದಾರೆ, ಒಳ್ಳೆಯವರಿದ್ದಾರೆ, ನಾವು ಸಮಯಾವಕಾಶ ಕೊಡಬೇಕು. ಆ ಥರ ಮಾಡಬಾರ್ದು. ಯಾರು ಸಹ ತೆಗಿಬೋದು ಅಂತ ಭಕ್ತರ ಅಂತೇಳಿ ಯಾರು ಸಹ ತೆಗಿಬೋದು. ಭಕ್ತರ ಅಂತೇಳಿದ್ರೆ ದೇವಸ್ಥಾನದಲ್ಲಿ ಕೆಲವು ಬಿಲ್ಡಿಂಗ್ ಇದೆ, ಅದನ್ನು ಕೂಡ ಹೊಡಿಬೋದಾ? ಹಾಗೆ ಮಾಡಬೇಕಲ್ಲ. ಇದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು. ಅದು ಅವ್ರ ಹತ್ರನೇ ಕೇಳಿ, ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ, ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ. ನಾವು ಅವರಿಗೆ ಹೇಳಿದಾಗ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಇದು ಒಳ್ಳೆಯದಲ್ಲ, ನಾವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು. ಇವರನ್ನು ಕರೆದು ಮಾತಾಡಿದ್ವಿ. ಇವರಿಗೆ ಇಬ್ಬರು ಅವರೇ ಬಿಟ್ಟು ಕೊಟ್ಟಿದ್ದಾರೆ. ಇವರಿಗೆ 2 ಮನೆ ಇದ್ದವರು ಅವರೇ ಬಿಟ್ಟು ಕೊಟ್ಟಿದ್ದರು. ಇವ್ರ ಹತ್ರನೂ ಕಾಯಿ ಕಾಲು ಚಾಚಿ ಕೇಳಿದ್ವಿ ಮೊನ್ನೆಯಿಂದ.
ಬಿಟ್ಟು ಕೊಡಿ ಸ್ವಾಮಿ, ನಿಮಗೆ ಯಾರಿಗೆ ಬೇಕಾಗುವ ದುಡ್ಡು ಕೊಡ್ತೀವಿ, ಇಲ್ಲ ನಮಗೆ 1 ವಾರ ತಿಂಗಳೊಳಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಕೋರ್ಟಲ್ಲಿ ನೋಡ್ಕೊಳ್ತೀವಿ, ಆಯಿತು ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು. ನಿಮಗೆ ದಾಖಲೆಗಳಿದ್ದರೆ ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು. ಅದರಲ್ಲಿ ಮಾಹಿತಿ ಏನಾದರೂ ಸಿಕ್ಕಿದ ನಮ್ಮ ಸಂಪರ್ಕದಲ್ಲಿ ನಾವು ಯಾರಿಗೆ ಅಂತ ಹೇಳಿ ನೀವೇ ಸಂಪರ್ಕದಲ್ಲಿರೋದು, ಬೇರೆ ಯಾರು ಸಂಪರ್ಕದಲ್ಲಿ ಇಲ್ಲ. ರಾಜೇಶ್ ಬನ್ನೂರವರ ಲೆಕ್ಕನೇ ಇಲ್ಲ ಇಲ್ಲಿ. ರಾಜೇಶ್ ಬನ್ನೂರವರಿಗೆ ಮನೆ ದೇವಸ್ಥಾನದಿಂದ ಕೊಡಲಿಲ್ಲ, ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಇವತ್ತಿನವರೆಗೆ ಒಂದು ಪೀಸು ದಾಖಲೆಗಳ ಅವ್ರ ಹತ್ರ ಇಲ್ಲ. ಈಗ ರಾಜೇಶ್ ಬನ್ನೂರ್ ಅವರು ಅವರ ಯಾರು ಹಿರಿಯರು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ರಾಜೇಶ್ ಬನ್ನೂರ ಪರಿಚಾರಕರು ಇದು ಕೊಡ್ತಾ ಇದ್ದದ್ದು ಅಂತ ನೀವು ಹೇಳ್ತೀರಿ. ಈಗ ಅವರ ಹಿರಿಯರಿಗೆ ಯಾರು ಕೊಟ್ಟಿದ್ದಾರೆ ಅಂತ, ಅವರ ಹಿರಿಯರು ಏನು ಕೆಲಸ ಮಾಡ್ತಾ ಇದ್ರು? ಅವರು ಯಾರು ಕೆಲಸ, ಅವರೊಬ್ಬರು ಅವರ ರಾಜೇಶ್ ಬನ್ನೂರ ಹೆಂಡತಿ ಇಲ್ಲಿ ಗುಡಿಸುವ ಕೆಲಸ ಮಾಡ್ತಾರೆ. ಅಲ್ಲ ಹಿಂದಿನ ಅವರಿಗೆ ಕೊಟ್ಟಿದ್ದಲ್ಲ ಅದು. ಹೌದೌದು. ಈಗ ಅವರ ಹಿಂದಿನವ್ರು ಏನು ಕೆಲಸ ಹೋಗಿ ಆಗಿದೆ. ತಲೆಮಾರಿ ಯಾರಿಗೆ ಕೊಟ್ಟದ್ದು ಅಂತ ಅವರಿಗೆ ಹೆಸರು ಏನು ದಾಖಲೆಗಳೇ ಇಲ್ಲ. ಯಾರಿಗೆ ಕೊಟ್ಟದಂತ ಹೇಳಲಿಕ್ಕೆ ಒಂದು ಅಗ್ರಿಮೆಂಟ್ ಇರಬೇಕು, ದಾಖಲೆಗಳಿರಬೇಕು. ಅದಲ್ಲ, ಅದು ಹೇಗೆ ಗೊತ್ತಾ, ನಾನು ಅದನ್ನು ಹೇಳ್ತೇನೆ. ನಾಯಿಗಳಿದ್ದ ಜನ ಹೇಳ್ತಾರೆ, ಅವ್ರು ಯಾರು ಇಲ್ಲಿ ಯಾರು ಇರಲಿಲ್ಲ, ಇಲ್ಲಿ ನಾಯಿಗಳೇ ಇದ್ದದ್ದು, ಬರೀ ನಾಯಿಗಳಿದ್ದದ್ದು. ನಾಯಿಗಳಿಗೆ ಊಟದ ದೇವಸ್ಥಾನದಿಂದ, ನಾಯಿಗಳಿಗೆ ಊಟ ಕೂಡ ಕೊಟ್ಟದ್ದು ದೇವಸ್ಥಾನ. ನಾಯಿಗಳು ನನಗೆ ಗೊತ್ತಿಲ್ಲ ಸತ್ತಿದೆಯಾ ಬದುಕಿದೆ ಅಂತ, ನಾವು ನಾಯಿಯನ್ನು ಕೊಳ್ಳಿ ಅಂತ ಹೇಳುವುದಿಲ್ಲ. ನಾಯಿಗಳು ಇಲ್ಲಿ ನಾಯಿ ಅಲ್ಲ, ಸತ್ತಿದೆ ಅಂತ ನೀವೇನು ಮಾತಾಡ್ತೀವಿ? ಸತ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಸತ್ತಿದ ಇಲ್ಲಿ ಕುರುಹುಗಳು ಯಾವುದು ಕಾಣುವುದಿಲ್ಲ. ಈಗ ನಿನ್ನೆ ಸಂಜೆ ಒಂದು ಸಭೆ ಮಾತುಕತೆಗೆ ಕರೆದಿದ್ರಿ, ಅದು ನಮಗೆ ಎಲ್ಲ ಪತ್ರಕರ್ತರಿಗೆ ಹೇಳಿದ್ರಿ. ಒಂದು 5:30-6 ಗಂಟೆವರೆಗೆ ಅಲ್ಲಿ ಇರಲಿಲ್ಲ, ನೀವು ಅಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿದ್ರಿ ಬೆಟ್ಟಂಪಾಡಿ. ಆಮೇಲೆ ಏನಾದರೂ ಮಾತುಕತೆಗಳಾಗಿದೆಯಾ? ನಾವು ಅವರು ರಾಜೇಶ್ ಬನ್ನೂರು ಬಂದ ಕೂಡಲೇ ನನ್ನನ್ನು ಕರೀರಿ ಅಂತ ಹೇಳಿದ್ರು. ರಾಜೇಶ್ ಬನ್ನೂರು ಅವರು ಬಂದಿಲ್ಲ. ಅವರ ಅಡ್ವೊಕೇಟ್ ನಾನು ಬರುವುದಿಲ್ಲ ಅಂತ ಹೇಳಿದ್ರು. ನಾನು ಪುನಃ ಫೋನ್ ಮಾಡಿ ಕೇಳ್ತಾ ಇದ್ದೆ, ಬಂದಿದ್ದಾರಾ? ಇಲ್ಲ, ಅವರು ಬಂದಿಲ್ಲ. ಅವರ ಅಡ್ವೊಕೇಟನ್ನು ಕಳಿಸಿದ್ರು. ಅವರು ಹೇಳಿದರು ಅವರ ಬೇಡಿಕೆ ಭಾರಿ ದೊಡ್ಡ ಬೇಡಿಕೆಗಳಿತ್ತು, ಅದು ನಾವು ಈಗೇನು ಡಿಸಿಷನ್ ಮಾಡೋದಿಲ್ಲ, ನಮಗೆ 1 ತಿಂಗಳು ಕೋರ್ಟಿಗೆ ಹೋಗಿ ಕೋರ್ಟಿನ ನಂತರ ನಾವು ಅದನ್ನು ಡಿಸಿಷನ್ ಮಾಡ್ತೀವಿ ಅಂತ ಹೇಳಿ. ಅಲ್ಲಿಗೆ ನಮ್ಮದು ಮಾತುಕತೆಗಳು ಮುಗಿದಿದೆ. ಎಲ್ಲರನ್ನು ಮಾತುಕತೆಗೆ ಕರೆದಿದ್ದೀವಿ. ಎಲ್ಲಿಗೂ ದುಡ್ಡು ಕೊಟ್ಟಿದ್ದೀವಿ. ಮನೆ ಇಲ್ಲದವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ, ಮನೆ ಕಟ್ಟಿ ಕೊಡ್ತೀವಿ. ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ನೂ ದೇವಸ್ಥಾನದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಇರುವುದು ನನ್ನ ಮನಸ್ಸಿಗೆ ಅದು ಸರಿ ಅಂತ ಕಾಣೋದಿಲ್ಲ. ಮತ್ತು ಸಮಾಜ ಹೇಗೆ, ಈ ಪುತ್ತೂರಿನ ಜನತೆ ಹೇಗೆ ನಿರ್ಧಾರ ಮಾಡ್ತಾರೆ, ಮಾಳಿಂಗೇಶ್ವರನ ಇಚ್ಛೆ ಹೇಗೆ ಆಗ್ತದೆ, ಉಳಿದ ಕಟ್ಟಡಗಳ ತೆರವು ಕಾರ್ಯ ಆಗ್ತದ? ಒಪ್ಪಿ ಆಯ್ತಲ್ಲ, ಎಲ್ಲ ಥರ ಅಲ್ಲ. ನಮಗೆ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಇರುವಂಥದ್ದು ನೋಡಿ, ಇಷ್ಟು ಜಾಗ, ಈ ಕಟ್ಟಡಗಳೆಲ್ಲ ದೇವಸ್ಥಾನ ಇರಲ್ಲ, ಇದನ್ನೆಲ್ಲ ತೆಗಿತೀವಿ ಮಾಸ್ಟರ್ ಪ್ಲ್ಯಾನ್. ಈಗ 2 ಕೋಟಿ ಅನುದಾನ ನೋಡಿ, ಇದನ್ನು ತೆಗೆಯಲು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ಲ್ಯಾಪ್ಸ್ ಆಗ್ತದೆ. ಅದಕ್ಕಾಗಿ ಇದು ಮಾಡ್ತದೆ. ಮತ್ತು ಈ 2 ಬಿಲ್ಡಿಂಗ್ ಹೋಗ್ತದೆ, ಎದುರುಗಡೆ ಬಿಲ್ಡಿಂಗ್ಗಳನ್ನ ಎಲ್ಲ ತೆಗೆದು ನಾವು ಫೆನ್ಸಿಂಗ್ ಹಾಕಿ ಫಸ್ಟ್ ಕ್ಲಾಸ್ ಇದನ್ನೆಲ್ಲ ಕ್ಲೀನ್ ಮಾಡಿ, ಇದಕ್ಕೆ ಮಣ್ಣೆಲ್ಲ ಫಿಲ್ ಮಾಡಿ ನೀವೇ ತೆಗೆದಂತ ನಾವು ತೆಗ್ದೀವಿ. ಯಾಕೆ ನಾವು ಹೇಳಿಲ್ಲ, ಯಾಕೆ ಇದನ್ನು ಕ್ಲೀನ್ ಮಾಡಿ ಅಂತ, ಇದನ್ನು ಕ್ಲೀನ್ ಮಾಡಿ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದು, ನಾವು ತೆಗೆದಂತ ನಾವು ಹೇಳಿದ್ರೆ ಫಸ್ಟಿಗೆ ಹೇಳೋದಿಲ್ಲ, ಇಷ್ಟು ಹೇಳಬೇಕು. ದೇವಸ್ಥಾನದ ನಡೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಯಾರು? ಹಾಂ, ನೋಡಿ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬರ್ತೀವಿ. ನ್ಯಾಯ ಧರ್ಮ ಅನ್ನೋದು ದೇವರಿಗೆ ಬಿಟ್ಟಿರುವಂಥದ್ದು. ಈಗ ಅವರು ಮಾಡುತ್ತಿರುವಂಥ ಕೆಲಸಗಳು ಸರಿ ಅಂತ ಹೇಳಿದರೆ, ದೇವರು ಅದರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಇದೆ. ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ, ನಾವು ಇದನ್ನು ತೆಗೆದಿಲ್ಲ ಅಂತ ನಾವು ಹೇಳ್ತೀವಿ. ಅವರು ಯಾರಿಗೆ ಬೇಕಿದ್ರೆ, ಈಗ ಒಬ್ಬ ರಾಜ್ಯಕ್ಕೆದವರು ಬಂದರೆ ದೇವರ ಹತ್ರ, ಭಟ್ರುಗಳು ಎಲ್ರಿಗೂ ಪೂಜೆ ಮಾಡಿ ಹೇಳೋದು, ನೀನು ಆಗಿ, ನೀನು ಮಂತ್ರಿ ಆಗು, ಅದು ಆಗು, ನೀನು CM ಆಗು, ಪ್ರೈಮ್ ಮಿನಿಸ್ಟರ್ ಆಗು, ಎಲ್ಲ ಹೇಳ್ಬೇಕು. ದೇವರಲ್ಲಿ ನಿನ್ನ ಆಲೋಚನೆ ಮಾಡ್ತಾರೆ, ಯಾರಿಗೆ ಅನುಗ್ರಹ ಮಾಡ್ಬೋದು, ಯಾರು ಸೂಕ್ತ ಅನ್ನೋದು ನಿರ್ಧಾರ ಮಾಡುವಂಥದ್ದು ಆ ಗರ್ಭಗುಡಿಯಲ್ಲಿ ಕೂತಂಥ ದೇವರು. ನಿಮ್ಮ ಮನಸ್ಸು ಸ್ವಚ್ಛತೆ ಇದೆಯಾ, ದೇವರು ಅನುಗ್ರಹ ಮಾಡ್ತಾರೆ. ಬೇಡಿಕೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಯಾರಿಗೂ ಹಕ್ಕಿಲ್ಲ ಅಂತಲ್ಲ. ಇದು ಎಲ್ಲರ ದೇವಸ್ಥಾನ, ಹಕ್ಕಿದೆ. ಜನ ನಿರ್ಧಾರ ಮಾಡ್ತಾರೆ. ಸರ್, ನಿಮ್ಮ ಮೇಲೆ ಪಂಜುಗುಡ್ಡೆ ಅವರ ಮೇಲೆ ಮತ್ತು ವಿನಯ್ ಅವರ ಮೇಲೆ ದರೋಡೆ ಕೇಸ್ ಹಾಕಬೇಕು ಅಂತ ಇದ್ದಾರೆ ಮಾಜಿ ಸಂಸದರ ಆಗ್ರಹ. ಈಗ ಪ್ರತಿಭಟನೆ ಮಾಡ್ತಾರೆ. ಅದು ಪ್ರತಿಭಟನೆ ನಮಗೂ ಮಾಡ್ಬೋದು. ಪ್ರತಿಭಟನೆ ಅವರು ದಾಖಲೆಗಳಿದ್ದರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡ್ಬೋದು. ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ. ಯಾವ್ದು ಇಲ್ಲಿರುವ ಈ ಮನೆಯಲ್ಲಿರುವಂಥ ದಾಖಲೆ ಇದ್ದರೆ
ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ದರೆ ಅವರು ಹೀಗೆ ನನ್ನ ದಾಖಲೆ ಇರುವ ಮನೆ ಇದೆ, ಇದು ಡೆಮಾಲಿಷ್ ಮಾಡಿದ್ದಾರೆ, ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವ್ರ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಏನು ದಾಖಲೆಗಳಿಲ್ಲದೆ ಹೀಗೆ ನಾನು ಕಂಪ್ಲೇಂಟ್. ದರೋಡೆ ಕೂಡ ದಾಖಲೆ, ದರೋಡೆಗೆ ಮಾಡಿದ್ದಕ್ಕೆ ದಾಖಲೆ ಇಲ್ಲ, ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು. ದರೋಡೆ ಮಾಡಿದ್ದಕ್ಕೆ ದಾಖಲೆ ಬೇಡ, ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು. ಅಂದರೆ ಅವರೊಂದು ಕ್ವಶನ್ ಕೇಳಿದ್ರು, ಈಗ ಒಂದು ಅತಿಕ್ರಮ ಚಟ್ಟದಲ್ಲಿ ಇದ್ದವರಿಗೆ ಯಾರಾದರೂ ಕೊಂದರೆ ಕೂಡ ಅವರಿಗೆ ಶಿಕ್ಷೆ ಇಲ್ಲ ಬಂದ. ಕೊಂದರೆ ಶಿಕ್ಷೆ ಇದೆ, ಶಿಕ್ಷೆ ಕೊಡಬಾರ್ದು, ಕೊಂದರೆ ಶಿಕ್ಷೆ ಕೊಡದೆ ದಾಖಲೆ ಅದಕ್ಕೆ ದಾಖಲೆ ಹೇಳ್ತಾರೆ. ಅದಕ್ಕೆ ದಾಖಲೆ ಅದು ಕೊಂದದ್ದೇ ಅಲ್ಲಿ ದಾಖಲೆ ಇರುವಂಥದ್ದು, ಕೊಡ್ತೀವಲ್ಲ ಅದೇ ದಾಖಲೆ. ಈಗ ರಾಜೇಶ್ ಬಣ್ಣೂರು ಅವರ ಜೊತೆಗೆ ಎಷ್ಟು ದಿನದಿಂದ ಸಂಪರ್ಕದಲ್ಲಿದ್ದೀರಿ, ಅಂದರೆ ಮನೆ ತೆರವು ಮಾಡಬೇಕು ಅನ್ನುವಂಥ? ರಾಜೇಶ್ ಬನ್ನೂರು ಅವರ ಜೊತೆ ಸುಮಾರು ಕನಿಷ್ಠ ಒಂದು 15 ದಿವಸದಿಂದ ನಾವು ಸಂಪರ್ಕದಲ್ಲಿದ್ದೇವೆ. ಈ 2-3 ಮನೆಗಳು ಇಷ್ಟುವರೆಗೆ ಬಿಡಲಿಕ್ಕೆ ತಡವಾಗಿದ್ದು ಕೂಡ ರಾಜೇಶ್ ಬನ್ನೂರು ಅವರು ಹೇಳಿಯೇ ಅದನ್ನು ತಡ ಮಾಡಿಸುವಂಥದ್ದು. ಅವರೇ ಹೇಳಿದರು, ಈಗ ಹೆಂಗೆ ನಾವು ಮೊನ್ನೆನೇ ಬಿಟ್ಟು ಹೋಗುವವರು ಸರ್, ನಾವು ಕೋರ್ಟಿಗೆ ಹೋಗುವವರಲ್ಲ. ಈ 2 ಮನೆಯವರು ಹೇಳಿ ನಮ್ಮನ್ನು ಈ ರೀತಿ ಮಾಡಿದ್ದು, ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ, ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ, ಇವತ್ತು ನಾಳೆಯಲ್ಲಿ ಬಿಟ್ಟು ಸರ್. ಈಗ ಕಡೆದಾಗಿ ಸರ್, ಈಗ ನಿಮ್ಮನ್ನು ಬಿಜೆಪಿ ಯಾರಾದರೂ ಕಾಂಟ್ಯಾಕ್ಟ್ ಆಗಿದೆ? ನಾವು BJP ಪಕ್ಷದವರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ, ತೆಗಿಬಾರ್ದು ಅಂತ. ಈಗ BJP ಪಕ್ಷದವರು ಇದರಲ್ಲಿ ಯಾಕೆ ಸೇರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವರು ಗೊತ್ತಿಲ್ಲದೆಯಾ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಇದರ ಬಗ್ಗೆ ನಾನೇನು ಕಮೆಂಟ್ ಮಾಡಲಿಕ್ಕೆ ಹೋಗ್ತೀನಿ. ರಾಜೇಶ್ ಬನ್ನೂರವರು ಇದು ಅನ್ನ ಇಲ್ಲಿ ದೇವಸ್ಥಾನದಿಂದ ತೆಕ್ಕೊಂಡೋಗಿ ಅದಕ್ಕೆ ಮಾಂಸವನ್ನೆಲ್ಲ ಬೆರಕೆ ಮಾಡಿ ನಾಯಿಗೆ ಹಾಕ್ತಾರೆ. ಅದನ್ನು ತಕ್ಷಣ ನಿಲ್ಲಿಸಬೇಕಂತ ಹೇಳಿ ಇಲ್ಲಿ ನನಗೆ ಭಕ್ತರು ಮನವಿ ಮಾಡಿದ್ದಾರೆ. ಅದಲ್ಲದೆ ಅವರು ಯಾವಾಗಲೂ ಎಷ್ಟೋ ಸಮಯದಿಂದ ಇದು ಪದಾರ್ಥ ಗಿದಾರ್ಥ ಪಾಯಸ ಎಲ್ಲ ತೆಕ್ಕೊಂಡು ಹೋಗ್ತಾರಂತೆ. ನಾನು ಹೇಳಿದೆ ಉಳಿದದನ್ನು ತೆಕ್ಕೊಂಡು ಹೋಗಿರ್ಬೋದು, ಅದಕ್ಕೆ ಅಲ್ಲ ಸರ್, ಅವರು ಫಸ್ಟಿಗೆ ತೆಕ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಬಳಸುವಂಥ ಮೊದಲೇ. ಅದನ್ನು ಕೂಡ ನಿಲ್ಲಿಸಬೇಕಂತೇಳಿ ಭಕ್ತರು ಮನವಿ ಮಾಡಿದ್ದಾರೆ. ನೀವು ಅದನ್ನು ನಿಲ್ಲಿಸ್ತೀರಿ ಈಗ? ಅಲ್ಲ, ನಾನು ನಿಲ್ಲಿಸುವ ಪ್ರಶ್ನೆ ಅಲ್ಲ, ಉಳಿದ್ರೆ ಯಾರಾದರೂ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನನ್ನ ಗಮನಕ್ಕೆ ಬಂದಿದೆ, ಮೊನ್ನೆ ಕೂಡ ಬಂದಿದೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.